KAPU ಹೊಸ ಮಾರಿಗುಡಿ ದೇವಸ್ಥಾನದಲ್ಲಿ ವಾರ್ಷಿಕ ಸುಗ್ಗಿ ಮಾರಿ ಪೂಜೆ ಸರಳವಾಗಿ ನಡೆಯಿತು. ಮಳೆಯ ನಡುವೆಯೂ ದೂರದೂರಿನಿಂದ ಆಗಮಿಸುವ ಭಕ್ತರು ಜಿಲ್ಲಾಡಳಿತದ ಸೂಚನೆಯಂತೆ ಯಾವುದೇ ಆಡಂಬರವಿಲ್ಲದೆ ಕ್ಷೇತ್ರದಲ್ಲಿ ಪೂಜಾ ಕಾರ್ಯಗಳು ನಡೆಯಿತು. ಇನ್ನು ಆಡಳಿತ ಮಂಡಳಿ ಹಾಗೂ ಸಿಬ್ಬಂದಿ ಪೂಜೆಯಲ್ಲಿ ಭಾಗಿಯಾದರೂ ಸಾರ್ವಜನಿಕರಿಗೆ ದೇವಳ ಪ್ರವೇಶಿಸುವ ಅವಕಾಶವಿಲ್ಲದ ಕಾರಣ ಹಾಗೂ ಯಾವುದೇ ಸೇವೆಗಳು ಇಲ್ಲದೇ ಇರುವುದರಿಂದ ಭಕ್ತರು ಕ್ಷೇತ್ರದ ಮುಂದೆ ಪ್ರಾರ್ಥಿಸಿ ಮರಳುತ್ತಾ ಇರುವ ದೃಶ್ಯ ಕಂಡುಬಂತು. ಈ ಬಗ್ಗೆ ದೇವಳದ ಪ್ರಧಾನ ಅರ್ಚಕರಾದ ಶ್ರೀನಿವಾಸ್ ತಂತ್ರಿ ಅವರು ಮಾಹಿತಿ ನೀಡಿದ್ದಾರೆ. ಇಲ್ಲಿ ಬಂಗಾರದ ನಡೆಯತಕ್ಕಂಥದ್ದು 3 ಜಾತ್ರೆಗಳು. ಒಂದನೇದು ಪ್ರತಿಷ್ಠಾ ಮೀನಮಾಸ ಜಾತ್ರೆ, ಎರಡನೇ ಕರ್ಕಾಟಕ ಜಾತ್ರೆ, ಹಾಗೆ ನೃಸಿಂಹ ಜಾತ್ರೆ. ಮೀನಮಾಸ ಜಾತ್ರೆಯಲ್ಲಿ ಲಕ್ಷಗಟ್ಟಲೆ ಜನರೆಲ್ಲ ಬಂದು ಅರಗೆಲ್ಲ ಸಂಧಿಸಿಕೊಂಡು ಅವರ ಸಂಕಷ್ಟವನ್ನು ಹೇಳ್ಕೊಂಡು ಅವರ ಇಷ್ಟಾರ್ಥ ಪಡಿತಾ ಇದ್ದಾರೆ. ಸಾಧಾರಣವಾಗಿ ಸುಗ್ಗಿ ಜಾತ್ರೆಯಲ್ಲಿ ಸಾಧಾರಣ ಮಂಜೇಶ್ವರನ ಹಿಡ್ಕೊಂಡು ಬರ್ಕಳ ತನಕ ಭಕ್ತಾದಿಗಳು ಬಂದು ಇಲ್ಲಿ ಅವರವರ ಆಹಾರವನ್ನೆಲ್ಲ ಸಲ್ಲಿಸಿಕೊಂಡು ದೇವಿಗೆ ಅರ್ಪಣೆ ಮಾಡಿಕೊಂಡು ಅವರವರ ಇಷ್ಟಾರ್ಥ ಪಡಿತಾಯಿದ್ರು. ಈಗ ನಡೆಯುವಂಥದ್ದು ಕರ್ಕಾಟಕ ಜಾತ್ರೆ. ಈ ಜಾತ್ರೆಯಲ್ಲಿ ಜನರಿಗೆ ಹೊರಗೆ ಅವಕಾಶ ಇಲ್ಲ. ಯಾತಕ್ಕಂದರೆ ಗೌರ್ಮೆಂಟಿನ ಕಾನೂನು ಪ್ರಕಾರವಾಗಿ ಕೊರೋನಾದ ವಿಶೇಷವಾದ ತೊಂದರೆ ಇರೋದರಿಂದ ಜನರಿಗೆ ಅದರ ತೊಂದರೆ ಬರಬಾರದನ್ನು ಉದ್ದೇಶಿಸಿಕೊಂಡು ಪ್ರವೇಶಕ್ಕೆ ಅನುಮತಿ ಇಲ್ಲ. ಅದನ್ನು ಭಕ್ತಾದಿಗಳ ಸಂಖ್ಯೆ ಬಹಳ ಕಡಿಮೆ. ಬರುವ ಭಕ್ತಾದಿಗಳು ಹೊರಗಿನಿಂದ ಕೈ ಮುಟ್ಕೊಂಡು ಏನಾದರೂ ಕಾಣಿಕೆ ಹಾಕ್ಕೊಂಡು ಅವರ ಸಂಕಷ್ಟವನ್ನು ತಿಳಿಸಿಕೊಂಡು ದೇವಿ ಬೇಡಿಕೊಂಡು ಹೋಗ್ತಾ ಇದ್ದಾರೆ. ಹಾಗೆ ಇಲ್ಲಿ ಯಾವ ಸೇವೆಗಳು ನಡೆಯೋದಿಲ್ಲ. ಯಾಕಂದರೆ ಇಲ್ಲಿ ಅದಕ್ಕೆ ಆಸ್ಪದ ಇಲ್ಲ. ನಮ್ಮ ಸ್ಯಾಲರಿ ನಂಗೆ ರೀಚ್ ರಿಟೈರ್ಡ್